ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಗೆ ಕೇರಳ ವಿದ್ಯಾರ್ಥಿಗಳ ಸೇರ್ಪಡೆ ಕಾರ್ಯ ಕಾನೂನು ಪ್ರಕಾರವಾಗಿಯೇ ನಡೆದಿದೆ. ಈ ವಿಚಾರದಲ್ಲಿ ಶಾಸಕ ಜೆಆರ್ ಲೋಬೋ ಅವರ ಹೆಸರನ್ನು ವಿನಾಕಾರಣ ಎಳೆದು ತರುತ್ತಿರುವ ಬಿಜೆಪಿಯವರಿಗೆ ಕಾನೂನಿನ ಪರಿಜ್ಞಾನ ಇದೆಯೇ ಎಂದು ಕಾಂಗ್ರೆಸ್ ಮುಖಂಡರು ಹರಿಹಾಯ್ದಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಕಳ್ಳಿಗೆ ತಾರನಾಥ್ ಶೆಟ್ಟಿ, ಮತದಾನದ ಹಕ್ಕು ಪಡೆಯುವವರು ಭಾರತೀಯರಾಗಿರಬೇಕು ಎಂದು ಚುನಾವಣಾ ಆಯೋಗ ಹೇಳಿದೆಯೇ ಹೊರತು ರಾಜ್ಯದೊಳಗಿನವರಾಗಿರಬೇಕು ಎಂದಿಲ್ಲ. ಆದರೆ ಬಿಜೆಪಿಯವರು ದಾಖಲೆ ಇಲ್ಲದೆ, ಕಾನೂನು ಗೊತ್ತಿಲ್ಲದೆ ಶಾಸಕರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಅಧಿಕಾರಿಗಳು ಕಾನೂನು ಪ್ರಕಾರ ಮಾಡಿಕೊಂಡು ಹೋಗ್ಲಿ. ಏನು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಒಬ್ಬ ಶಾಸಕರ ಮೇಲೆ ಕೂಡ ಈ ರೀತಿ ಆರೋಪ ಮಾಡೋದು ಹೇಳಿದರೆ ಇದು ಯಾವುದೇ ರೀತಿಯ ಎಂತದು ಅವರ ಹತ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನು ಇಲ್ಲದೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಮನಪಂಡರಿ ಅವರು ಕೂಡ ಒಬ್ಬರು ವಕೀಲರು, ಅವರು ಕೂಡ ಈ ಫಾರ್ಮ್ ಎನೆಕ್ಸ್ಚರ್ 4 ಇದೆ ಅಲ್ಲ, ಎನೆಕ್ಸ್ಚರ್ 4 ಅನ್ನು ಇದಕ್ಕೆ ಎನೆಕ್ಸ್ಚರ್ 4 ಕೊಡುವಾಗ ಇದಕ್ಕೆ ಏನು ಅಫಿಡವಿಟ್ ಕೂಡ ಬೇಡ. ಎನೆಕ್ಸ್ಚರ್ 4 ನಲ್ಲಿ ನಾನು ಹಾಸ್ಪಿಟಲ್ ನಲ್ಲಿ ಇದ್ದರೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅವರು ದಸ್ಕತ್ ಹಾಕಬೇಕು, ಆ ಪರ್ಟಿಕ್ಯುಲರ್ಸ್ ಅನ್ನು ಕೊಡಬೇಕಾಗಿ ಆಗ್ತದೆ. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಎಸಿ ವಿನಯರಾಜ್ ಮಾತನಾಡಿ, ಇತ್ತೀಚೆಗೆ ಬಿಜೆಪಿಯವರು ಸರ್ಕಾರಿ ಕಚೇರಿ ಪ್ರವೇಶಿಸಿ ಅಲ್ಲಿ ವಿದ್ಯಾರ್ಥಿಗಳ ಅರ್ಜಿಗಳ ಗೌಪ್ಯ ದಾಖಲೆಗಳ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಇದು ಕ್ರಿಮಿನಲ್ ಅಪರಾಧ. ಈ ಕುರಿತು ಮೊಕದ್ದಮೆ ಹೂಡಬೇಕಾಗ್ತದೆ ಎಂದು ಎಚ್ಚರಿಸಿದ್ರು. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎನ್ನುವಂತವರು ಇವತ್ತು ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋವನ್ನ ಅವರು ರಿಲೀಸ್ ಮಾಡಿದ್ದಾರೆ ಮತ್ತು ಕೆಲವು ಅಪ್ಲಿಕೇಶನ್ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಒಂದು ಸರ್ಕಾರದ ಕಚೇರಿ ಒಳಗಡೆ ಪ್ರವೇಶ ಮಾಡಿ ಆ ಒಂದು ಅಲ್ಲಿಯ ಗೌಪ್ಯವಾಗಿ ಅವರ ಕಸ್ಟಡಿಯಲ್ಲಿರುವಂತಹ ಒಂದು ದಾಖಲೆಯ ಒಂದು ಫೋಟೋವನ್ನ ಇವರು ಹೇಗೆ ಅವರು ತೆಗೆದ್ರು ಎನ್ನುವಂತ ಪ್ರಶ್ನೆ, ಅದೊಂದು ಕ್ರಿಮಿನಲ್ ಆಕ್ಟಿವಿಟಿ. ಇವತ್ತು ಅಂತ ಒಂದು ಕ್ರಿಮಿನಲ್ ಆಕ್ಟಿವಿಟಿಯನ್ನ ಮಾಡಿ ತೆಗೆದಂತ ವಿಡಿಯೋ ಇರಬಹುದು ಅಥವಾ ಒಂದು ಅದರ ಅಪ್ಲಿಕೇಶನ್ ನ ಏನೋ ಒಂದು ಫೋಟೋ ಇರಬಹುದು, ಅದನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅವರ ಮೇಲೆ ಇವತ್ತು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಾಗ್ತದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.